సునియా హాయ్. ఏం చల్లారు చా అండి? కరెంట్ ಚಾ ಅಂಡಿ ಚಾ ತುಜ್ಜಿ ಇರ್ನಾಂಡ ದಾದ ತಿಂಡರ್ ತಿಂಡಿ ದಾಲಜ್ಜಕ್ಕ ಮಧ್ಯಾಹ್ನ ಒಣಸು ಕಮೆಂಟ್ ಚೇಂಜಸ್ ಬೈದಲ್ಲಿ ಸೂಪರ್ ಲೈವ್ ಥ್ಯಾಂಕ್ ಯು. ಯಾನ್ ಸೂಪರ್ ಅಂದೆ ದಾದಿ ತಿಂಡರು ಮಗಲೆಂಚೊಲ್ಲಲು. ಹಾಯ್ ಮುದ್ದು ಸಿಸ್ ಹಾಯ್ ಆಡಿ ಅಣ್ಣ. ಅಯ್ಯ ಕಮೆಂಟ್ ಚೇಂಜ್ ಉಂಡು ಈರೆಂಚಲ್ಲರು ಯಾನ್ ಸೌಖ್ಯ. ಸುನಿ ಸಿಸ್ ಹಾಯ್ ಪನಂದುಲ್ಲೇರು ಆಡಿ ಅಣ್ಣ. ಕಮೆಂಟ್ ಫುಲ್ಲು ಜಪಾನ್ ಭಾಷೆ ಉಂಟು. ಹಾಯ್ ಆರ್ಡಿ ಬ್ರೋ ಪನಂದುಲ್ಲೇರು ಸುನಿ ಅಕ್ಕ. ಸೂಪರ್ ಕೂಲ್ ಪಂದುಲು ಪರಿಯರ ಅಕ್ಕಕ್ಕೆ ಏನಂದುಲ್ಲೇರು ಆಡಿ ಅಣ್ಣೆ. ಆಂಡು ಬ್ರೋ ಪನಂದುಲ್ಲೇರು ಸುನಿ ಅಕ್ಕ. ಇರೇನಾಂಡೆಗೆ ಏನಂದುಲ್ಲೇರು. ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಹೇಗಿದ್ದೀರಾ ಎಲ್ರು? ದಾದ ತಿಂಡರ್ ಆರ್ಡಿ ಬ್ರೋ ಪನಂದುಲ್ಲೇರು. ಹೈಡಲ್ಲಿರೋರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಆರ್ಡಿ ಅಣ್ಣ. ಸೂಪರ್ ಲೈವ್ ಅಂತ ಸುನಿ ಅಕ್ಕ. ಹಾಯ್ ರಾಧಿಕಕ್ಕ ಹೇಗಿದ್ದೀರಿ? ಟೀ ಕುಡಿದ್ರಾ? ಟೀ ಅಲ್ಲ ಹಾರ್ಲಿಕ್ಸ್ ಕುಡಿದ್ರ. ಗುಡ್ ಲೈವ್ ಅಂತ ಸುನಿ ಅಕ್ಕ. ಯಾನು ಪರ್ದ ಜಕ್ಕ ಅಂತ ಆರ್ಡಿ ಅಣ್ಣ. ಹಾರ್ಲಿಕ್ಸ್ ಯಾರೆಲ್ಲ ಕುಡಿದ್ರಿ? ಟೀ ಯಾರೆಲ್ಲ ಕುಡಿದ್ರಿ? ಕೆಳಗೆ ಬಂದು ಮಾತಾಡಿ ಆಯ್ತಾ. ಲೈಕ್ ಡನ್ ಥ್ಯಾಂಕ್ ಯು ರಾಧಿಕಕ್ಕ ಲೈಕ್ ಕೊಟ್ಟದ್ದಕ್ಕೆ. ಎಂತ ಕುಡಿಯಲ್ಲ ಎಂತ ಕುಡಿಯಲ್ವಾ? ಹಾರ್ಲಿಕ್ಸ್ ಆದರೂ ಕುಡಿಬೇಕಿತ್ತು, ಯಾಕೆ ಕುಡಿದಿಲ್ಲ? ರಾಧಿಕಾ ಸಿಸ್ ಹಾಯ್ ಅಂತ ಆಡಿ ಅಣ್ಣ. ಜ್ಯೂಸ್ ಆರ್ ಫ್ರೂಟ್ಸ್? ಓ ಜ್ಯೂಸ್ ಕುಡಿತೀರಾ? ಅದೇ ಇವರಿಗೆಲ್ಲ ಕೊಡಿ ಆಯ್ತಾ ಜ್ಯೂಸ್. ನೀವು ಒಬ್ಬರೇ ಕುಡಿಬೇಡಿ, ಆಸೆ ಆಗ್ತಾರೆ. ಹಾಯ್ ಆರ್ಡಿ ಅಣ್ಣ ಅಂತ ರಾಧಿಕಕ್ಕ. ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ, ಹೈಡಲ್ಲಿರಬೇಡಿ, ಕೆಳಗೆ ಬಂದು ಮಾತಾಡಿ. ಆರ್ಡಿ ಅಣ್ಣ ಇನ್ನಿಲ್ಲ ಡ್ರೈವಿಂಗ್ ಡುಲ್ಲಾರ. ಹಾಯ್ ರಾಧಿಕಾ ಸಿಸ್ ಅಂತ ಸುನಿ ಅಕ್ಕ. ಯಾರು ಆಸೆ ಹಾಕಬೇಡಿ ಆಯಿತಾ, ಯಾರು ಆಸೆ ಹಾಕಬೇಡಿ. ನೋಡಿ ಇವರು ರಾಧಿಕಕ್ಕ ಜ್ಯೂಸ್ ಕುಡಿತಾರೆ, ಮತ್ತು ದೃಷ್ಟಿ ಎಲ್ಲ ಬಿದ್ದರೆ ಕಷ್ಟ. ಓಕೆನಾ? ನಿಮಗೆ ಅಂತ ನೀವೇ ಮನೆಯಲ್ಲಿ ಮಾಡ್ಕೊಳ್ಳಿ ಜ್ಯೂಸ್. ಯಾರೋ ಒಬ್ರು ಲೈಕ್ ಕೊಟ್ಟಿಲ್ಲ, ಯಾರವರು ಲೈಕ್ ಕೊಟ್ಟಿಲ್ಲ? ಪರಿಯರ ರಾಧಿಕಾ ಸಿಸ್ ಅಂತ ಆರ್ಡಿ ಅಣ್ಣ. ಡ್ರೈವಿಂಗ್ ಹಿಡಿತ್ತೆ ಈರ್ನ ಲೈವ್ಗೂ ಅಂತ ಸೈಡ್ ಪಾಡಿ ಅಂದೆ ಅಣ್ಣ. ಥ್ಯಾಂಕ್ ಅಣ್ಣ. ನಾನು ಆಸೆ ಹಾಕಿಲ್ಲ ಅಂತ ಸುನಿ ಅಕ್ಕ. ಹೌದಾ ಬಚಾವ್. ಇಲ್ದಿದ್ರೆ ರಾಧಿಕಕ್ಕನಿಗೆ ದೃಷ್ಟಿ ಬೀಳ್ತಾ ಇತ್ತು. ಅದೆಲ್ಲ ದೃಷ್ಟಿ ತೆಗಿಲಿಕ್ಕೆ ಕಷ್ಟ ಉಂಟು ಅಲ್ವಾ ರಾಧಿಕಕ್ಕ? ಮತ್ತು ದೃಷ್ಟಿ ಎಲ್ಲ ತೆಗಿಬೇಕಲ್ಲ, ಹಾಗಾಗಿ ಆಸೆ ಹಾಕ್ಬೇಡಿ. ಹ್ಞೂ ಸಿಸ್ ಅಂತ ರಾಧಿಕಕ್ಕ. ಬಲಣ್ಣ ಬಲಕ್ಕ ಕಮೆಂಟ್ ಮಾಡಲೆ. ಸುನಿ ಸಿಸ್ ಬರ್ಸ ಉಂಡೆಗೆ ಏನಂದ್ರಲ್ಲ ಆರ್ಡಿ ಅಣ್ಣೆ. ಸುನಿ ಅಕ್ಕ ಬರ್ಸ ಉಂಡೆಗೆ. ಓ ಪನ್ನೊಂದುಲ್ಲೇರು ಸುನಿ ಅಕ್ಕ.
ಹಾಯ್ ಸುನಿಸಿಸ್ ಅಂತ ರಾಧಿಕಕ್ಕ. ಎಲ್ಲಿ ಚಂದ, ಇಲ್ಲಿ ಚಂದ ಮಳೆ ಸಿಸ್. ಹೌದಾ, ಬಾರಿ ಬರ್ಸಿರ್ತಂಡೆ ಬೊಲ್ಲನೆ ಅಂದೆ ರಾಧಿಕಕ್ಕ. ಕರೆಂಟ್ ಕರೆಕ್ಟ್ ಇಜ್ಜ ಅಂದದ, ಅದನ್ನ ಪ್ರಾಬ್ಲಮ್ ಇಪ್ಪೋಡು ಕರೆಂಟ್ ಇತ್ತೆ ಕಮ್ಮಿ ಆಯ್ನತ್ತೆ ಪನಂದಲ್ಲೇರು ಸುನಿ ಅಕ್ಕ. ಬತ್ತೆಡ್ತಲೆ ಬತ್ತೆರ್ ನಮ್ಮ ಮಾಟ ಮಂತ್ರ ದೋಷ, ಕಣ್ಣನೆ ಬಡಿದಿನ ಗಲಾಟೆ, ಉದ್ಯೋಗದಲ್ಲಿ ನಷ್ಟವ. ಹಾಗಾದ್ರೆ ಬನ್ನಿ ಒಟ್ಟು ಸುನಿ ಜ್ಯೋತಿಷಾಲಯ ಅತಿ ಶೀಘ್ರದಲ್ಲಿ ಅಂತ ನಮ್ಮ ಸಿಂಪಲ್ ಅಣ್ಣ. ಹಾಯ್ ಸಿಂಪಲ್ ಅಣ್ಣ, ಹೇಗಿದ್ದೀರಾ? ಇದೊಂದು ಒಳ್ಳೇದು ಸಿಂಬಲ್ ಹಾಕಿದ್ದೀರಾ, ಖುಷಿ ಆಯ್ತು. ಹೇಗಿದ್ದೀರಿ ಸಿಂಪಲ್ ಅಣ್ಣ? ಟೀ ಎಲ್ಲ ಕುಡ್ಕೊಂಡು ಬಂದ್ರ? ಏನಾದರೂ ಬೇಕಾ ನಿಮಗೆ ಟೀ ಏನಾದರೂ? ಅಯ್ಯೋ ದೇವರಂತ ರಾಧಿಕಕ್ಕ. ಯಬ್ಬೋ ದೇವರಂತ ಸುನಿ ಅಕ್ಕ ಹೇಳ್ತಿದ್ದಾರೆ. ರಾಧಿಕಕ್ಕ ನಮಸ್ತೆ ಅಂತ ಸಿಂಪಲ್ ಅಣ್ಣ. ಹಾಯ್ ಮೊಹಮ್ಮದ್ ಅಣ್ಣ ಅಂತ ರಾಧಿಕಕ್ಕೆ ಹೇಳ್ತಿದ್ದಾರೆ ನೋಡಿ. ಮೊಹಮ್ಮದರೇ ಇರೇನು ಬೊಲ್ಲಡು ಬಿರ್ಪೆ ತೂಲೆ ಮನಂದುಲ್ಲೇರು ಸುನಿ ಅಕ್ಕ. ಸುನಿ ಅಕ್ಕ ಇದನ್ನೆಲ್ಲ ಗುಡ್ಪೇರಂದು. ಹೇಗೆ ಇದ್ದೀರಾ ಅಣ್ಣ ಅಂತ ರಾಧಿಕಕ್ಕ. ಸಂಪು ಬಂದಿದ್ದ ಎಲ್ಲಿಗೆ ರಾಧಿಕಕ್ಕ? ಎಲ್ಲಿಗೆ ಬಂದಿದ್ರು ಸಂಪತ್ತಣ್ಣ? ನಿಮ್ಮ ಲೈವ್ಗೆಲ್ಲ ನಾನಾಗ ನೋಡಿದೆ. ಸಂಪೂರ್ಣ ಬಿಡಬೇಕು ಬೊಲ್ಲದಲ್ಲಿ. ಹೌದಾ, ಬಿಡುವ ಬಿಡುವ ಬಿಡುವಕ್ಕ, ಆಯಿತಾ. ಮಳೆ ಈಗ ಕಡಿಮೆ ಉಂಟಲ್ಲ, ಜೋರು ಮಳೆ ಬಂದರೆ ಬೊಲ್ಲದಲ್ಲಿ ಬಿಡುವ. ಕೆಮ್ಮನ ಮುದ್ದು ಅದು ಎಂತಾಯ್ತು ಗೊತ್ತಾ, ನಾನು ನೀರು ಕುಡ್ದಿಲ್ಲ. ಚಾನಲ್ನಲ್ಲಿ ಸಬ್ ಆಗುವುದಿಲ್ಲವೇ? ಲೈವ್ನಲ್ಲಿ ಜನರು ಬರುವುದಿಲ್ಲವೇ? ಹಾಗೂ ವಿಡಿಯೋ ಓಡುವುದಿಲ್ಲವೇ? ಬನ್ನಿ ಸುನಿ ಜ್ಯೋತಿಷಾಲಯಕ್ಕೆ. ಬರ್ತಾರೆ ಇರಿ ಸಿಂಪಲ್ ಅಣ್ಣ, ಆಯಿತಾ. ಬಲೆ ಮರ್ರೆ ಮಾತೆರ್ಲ ಪಾತೆರ್ಗ ಪನೊಂದುಲ್ಲೇರು ಸುನಿ ಅಕ್ಕ. ದೂರ ಪೋತೀರು ಬರುವೇರು. ಮಾತಾಡಿ ಮಾತಾಡಿ ಡ್ರೈ ಆಗ್ತದೆ. ಹೌದು ರಾಧಿಕಕ್ಕ. ಎಷ್ಟು ನೀರು ಕುಡಿದ್ರೂ ಸಾಕಾಗೋದಿಲ್ಲ. ನಾನು ಆರಾಮದಿಂದ ಇದ್ದೇನೆ ರಾಧಿಕಾ ಅಮ್ಮ ಅವರೇ ಅಂತ ಸಿಂಪಲ್ ಅನ್ನು. ಓ, ಇದು ಅವರೇನಾ? ನೋಡಿ ರಾಧಿಕಕ್ಕ, ರಾಮು ಇವರೇನಂತ ಹಾಗಾದ್ರೆ ನೋಡಿ, ಕಮೆಂಟ್ ನೋಡಿ. ಅಯ್ಯೋ ದೇವರೇ, ಮೊಹಮ್ಮದ್ ಅಣ್ಣಗೆ ಎಂತ ಆಗಿದೆ ಅಂತ ರಾಧಿಕಕ್ಕ. ರಾಧಿಕಕ್ಕ ನೋಡಿ, ಅವ್ರದ್ದು ಕಮೆಂಟ್ ನೋಡಿ, ಅದು ಸಿಂಪಲ್ ಅಣ್ಣನೇ. ಅಮ್ಮವರೇ ಅಮ್ಮವರೇ ಅಲ್ವಾ ಸಿಂಪಲ್ ಅಣ್ಣ? ಗೊತ್ತಾಯ್ತು ನಿಮ್ದು ಕಮೆಂಟ್ ನೋಡಿ. ಅಮ್ಮವರೇ ನೀವು ಸ್ಟಾರ್ಟ್ ಮಾಡಿದ್ರಾ ಅಂತ ರಾಧಿಕಕ್ಕ. ನೋಡಿ ರವೀಂದ್ರ ಅಣ್ಣ ಬಂದರು.
ಉಡುಪಿಯ ಡಾನ್ ಅವರು ಆಗಮನವಾಗಿದೆ. ಅವರಿಗೊಂದು ದೊಡ್ಡ ಚೇರ್ ಹಾಕಿ ಆಯಿತಾ. ಲೈಕ್ ಥ್ಯಾಂಕ್ ಯು ಲೈಕ್ ಅದಕ್ಕೆ. ಮೊಹಮ್ಮದ್ ಅವರೇ ನಿಮ್ಮನ್ನು ತೆಗೆದು ಬುಡ್ಪೆ ಪನದಲ್ಲಿ ಸುನಿ ಅಕ್ಕ. ರಾಧಿಕಾ ಸಾಯಿ ಅಂತ ರವೀಂದ್ರಣ್ಣ. ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗಿದ್ದೆ ರಾಧಿಕಾ ಅಕ್ಕ. ಡಾಕ್ಟರ್ ಹೇಳಿದ್ರು ಉಸಿರು ನಿಂತರೆ ಸತ್ತು. ದಾದೆ ಸಿಂಪಲ್ ಅಣ್ಣ. ದಮ್ಮಯ್ಯ ಅಂತ ಹೇಳ್ತಿದ್ದಾರೆ ರಾಧಿಕಾ ಅಕ್ಕ. ಸುನಿಸಿ ಸಾಯಿ ಅಂತ ರವೀಂದ್ರ ಅಣ್ಣ. ಹಾಯ್ ರವಿ ಅಣ್ಣ ಅಂತ ರಾಧಿಕಾ ಅಕ್ಕ. ಸಿಂಪಲ್ ಅಣ್ಣ ಹಾಯ್ ಅಂತ ರವೀಂದ್ರ ಅಣ್ಣ. ಬನ್ನಿ ಬನ್ನಿ ಗೈಸ್ ಅಂತ ನಮ್ಮ ರವೀಂದ್ರ ಅಣ್ಣ. ಸೂಪರ್ ಸೂಪರ್ ಥ್ಯಾಂಕ್ ಯು. ಸರಿ ಹಾಂ.
ಬಂದೆ ಬಂದೆ. ಯಾರೆಲ್ಲ ಮೆಸೇಜ್ ಹಾಕಿದ್ರಾ? ಸಾರಿ, ಹೊರಗಡೆ ಹೋಗಿದ್ದೆ. ನೆರಿಯಾರ ಮಾರ್ರೆ. ಓ ದೇವರೇನೆ. ಕೂಕು, ಇದ್ದೇನೆ ಬಂದೆ. ಥ್ಯಾಂಕ್ ಯು, ಇಷ್ಟೊತ್ತು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಪನಿಯರ ಇಜ್ಜ ಅವನಂದಿಲ್ಲ ಇಂಚಿ ಕಾಲ್ ಬತ್ತನ ಬೊಕ್ಕ ಪಿದಾಯಿ ಪಾತೆರ ಜನ ಬತ್ತೇರು ಅಂಚಿ ಚೂರು ಪಾತೆರದು ಬತ್ತನ ಸಾರಿ ಮಾತೆರಕ್ಲ ಹೊರಗಡೆ ನಿಮ್ಗೆ ಮಣ್ಣುಂಟು. ಆಹಾ, ನನ್ನಲ್ಲಿ ಮಾತಾಡಲಿಕ್ಕೆ ಬಂದರು, ಹಾಗಾಗಿ ಅಲ್ಲಿಗೆ ಹೋಗಿದ್ದೆ. ಸೂಪರ್, ಥ್ಯಾಂಕ್ ಯು. ಹಾ ಬ್ರೋ ಅಂತ ಹೇಳ್ತಿದ್ದಾರೆ ಸುನಿಯಾ.
ಭಾಷ ಇಜ್ಜಂದಿನ ಭಾಷ ಇತ್ತು ನನೈತೆ ಬರಂದಿಲ್ಲ ಇಂಗ್ಲೀಷ್ ಲೈವ್ ಒಂದು ಲಂಚನ ಬರಂದುಂಡಿ ದಾಯಿಗ್ ದಾದ ವಿಷಯ ಇಂಕ್ಲ ಗೊತ್ತಾ ಒಂದಿಚ್ಚು ಹಾಯ್ ಮಾತಾರೆಗ್ಲ ಪನಂದುಲ್ಲೇಡು ಸುನಿ ಅಕ್ಕ ಕೆಲವು ಜನ ಬತ್ತು ಪೋಯರಂದು ಸಾರಿ ಬತ್ತು ಪೋಯಿ ಬೇಜಾರು ಸೇರ್ಲ ಕೆಲವು ಜನ ಬತ್ತ ಅಂಚೆನ ಪೋಯಿರ್ದ ಅದೆಲ್ಲ ಅಂದೆ ಶರತ್ ಬ್ರದರ್ ಇವ್ರು ಬೊಂಡ ಕೊಡ್ತೋಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಆಡಿ ಅಣ್ಣ ಓಕೆ ಅಣ್ಣ ಎಂತ ಕನೆಕ್ಟ್ ಆಗ್ಬೇಕಾ ನಿಮ್ಮ ಚಾನಲ್ಗೆ ಖುಷಿ ಆಪುಂಡು ಪನಂದುಲ್ಲೇರು ರವೀಂದ್ರ ಅಣ್ಣ ಖುಷಿ ವಿಷಯ ಮೊರಣಿದ ಕಷಾಯ ಅಂದೆ ಮರಂದ ಕಷಾಯನ ಕೊರ್ಲೆದಕ ಓ ಆರ್ ಡಿ ಬ್ರೋ ಪನಂದುಲ್ಲೇರು ಸುನಿ ಅಕ್ಕ ಸೂಪರ್ ಅಂತ ರವೀಂದ್ರ ಅಣ್ಣ ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಎನ್ನ ಹತ್ತು ಇರ್ನ ಒಂದು ಎನ್ನನಾ ಓಕೆ ಓಕೆ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಚಾನಲ್ ವಾಟ್ ಈಸ್ ದಿಸ್ ಇಂಗ್ಲಿಷ್ ಲೈವ್ ಎಸ್ ರವೀಂದ್ರ ಬ್ರದರ್ ಇಂಗ್ಲಿಷ್ ಲೈವ್ ಅವು ಬೊಂಡ ನಾಗೆಲ್ಲಂಗಿ ನಾಗೆ ನೆಪ್ಪಿ ಅಂದೆ ಶರತ್ ಬ್ರದರ್ ಅಯ್ಯೋ ದೇವರ ಇರ್ದೆತ್ತಿಲ್ಲ ಮರ ಅವನ ಏರೆಗ್ಲ ಕೊರೊಚ್ಚಿ ಸೂಪರ್ ಥ್ಯಾಂಕ್ ಯು ಸುನಿ ಅಕ್ಕ ಓ ಸುನಿ ಅಕ್ಕ ದಾದ ಚಾದಿಯರ ಬತ್ತೆ ಉಂತುಲೆ ಪನಂದ್ರೆ ಚಾದಿಯರ ಬತ್ತೆ ಉಂತುಲೆ ಅರೆಗೆ ಉಂತುಂಡ ಕಾರ್ಬೇನೆ ಅಪ್ಪಜಿ ಎಂಚಿನ ಯಾರಡಿ ಅಣ್ಣ ಐ ಆಮ್ ಎಂಜಾಯಿಂಗ್ ಇಂಗ್ಲೀಷ್ ಲೈವ್ ನಾವು ಅಂತ ರವೀಂದ್ರಣ್ಣ ಎಸ್ ಬಾಸ್ ಪಿದೈ ಉರ್ದ ಲೈವ್ ಅಂತ ಸುನಿ ಅಕ್ಕ ಅಂದಿ ಎನ್ನ ಲೈವ್ಗೆ ದಾಯಿಗೆ ಉಪದ್ರಂದು ಗೊತ್ತಾಪುಚ್ಚಿ ಯಾನ್ ಪೋಪೆ ಪೂರ ಇಂಗ್ಲೀಷ್ ಪನಂದುಲ್ಲೇರು ಶರತ್ ಬ್ರದರ್ ಉಂತುಲೆಯೇ ದಾದೆ ಗೊತ್ತುಂಡೆ ಏನ ಉಪದ್ರೆಪ್ಪು ಈರೊಂಜಿ ಗಣಮದಿ ಇಟ್ಟದಕ್ಕ ದಾಯಿಗಿಂಚಾಂಡ್ ಕಷಾಯ ಯಾವೊಂದುಂಡು ಪನಂದುಲ್ಲೇರು ಸುನಿ ಅಕ್ಕ ಓ ದೇವರ ಎನ್ನ ಲೈವನ್ ಸರಿ ಮಲ್ಪಲೆ ಮುಗುಲ್ ಬಲಿಪ್ಪುವೆರು ಕೆಲವು ಸಲ ಮಾತ್ರ ಅಂಚಾವು ಅಂದಿ ರವೀಂದ್ರಣ್ಣ ಕೆಲವು ಸರಿ ಮಾತ್ರ ಅಂಚಾವೊಂದುಂಡು ದಾಯಿಗ್ ಕಾರಣ ಕೊರೋಡೆ ಹಾಕ್ಲಿ ಇಂಚ ಮಲ್ದ ಬರ್ಸ ಕಡಿಮೆ ಆಂಡ್ ಐಕೆ ಅಂಚಾವು ಅಂದ ಗೊತ್ತಾಯ್ತು ದಾಯಿಗಿಂತ ಈರ್ ಬೊಕ ಜೋರುಡು ಲೆತ್ತರ್ ಸುನಿ ಅಕ್ಕ ಆರ್ಡಿ ಓಲ್ಲ ಬಂತ ಇರೆಗ್ ಅಡೆಗೆ ಎಂಡ ಅಣ್ಣ ಆರ್ತನ ಒವ್ವ ದೋಷೆ ಇಪ್ಪುಡು ಲೈವ್ಗು ಕುಲೆತ್ತ ಒಪ್ಪದ್ರುಂಡು ಆಟಿ ಮುಗ್ಗಿಯೊಂದು ಬತ್ತಂಡತೆ ಅಂಚ ಲಾಸ್ಟ್ಗೆ ಕುಲೆತ್ತ ಬತ್ತರ ಜಾಸ್ತಿ ಅಂಡ್ ಐಕಿತ್ತ ಶರತ್ ಬ್ರದರ್ ಇತ್ತ ಗಣೋಮಪುರ ದೀಪೇರು ಒಂದು ತೀರ್ಥಪುರ ತಲುಪುಲೆ ಅವಿ ಶರತ್ ಬ್ರದರ್ ತೀರ್ಥಪುರ ತಲುಪಲೆ ಶುದ್ಧ ಅವಡು ಇರು ಭಕ್ತಿಡ್ ಒಂಜಿ ಒಂಜಿ ನಟ್ಟೊಂದದಕ್ಕೆ ಲೈವ್ಗೆ ದಾಲ ತೊಂದರೆ ಬರೋದು ಕೋರಿ ಬೋರ್ಡ್ ಹಾಪುಂಡ ಒಂಜಿ ಕೋರಿ ಬೋರ್ಡ್ ಹಾಪುನು ಯಾನ್ ಚೂರು ದೂರಡಿತ್ತೆ ಐಕ್ ಯಾನ್ಲ ಬೊಬ್ಬೆ ಬಾರ್ದು ಬತ್ತೆ ಬನ್ನಿ ಚಾ ರೆಡಿ ಆಂಡ ಅಂದೆ ಓ ಅಂಚ ಆರ್ಡಿ ಅಣ್ಣ ಅಂದ ಮರ್ರೆ ಮೂಲು ನಾಗಗ ಪೇರು ತಿಕ್ಕುಜಿ ಪೂರ ಪ್ಯಾಕೆಟ್ ಪೇರು ಕೊನಪ್ಪುನಿ ಯಾನ್ ಅವೇನಿಲ್ಲ ಕೊನೊಪ್ಪಿನಿ ನಾಗೆ ಮರನಿ ಒಂದು ಹೌದಾದಿ ನಾಗೆ ಮರನಿ ರೆಂಪಿನ ಮದ್ದದಕ ನಾಗೆ ಮರನಿ ನೆರ್ತೀನಿ ಐಕಿ ಯಾನ್ ಪ್ಯಾಕೆಟ್ ಪೇರು ಬೊಡ್ಚಿ ಪಂತೀನಿ ಐಕ್ ಬೊಂಡ ಕೊರ್ಪಿನಿ ಓ ಅಂದೆ ಅಂಚಾನ ವಿಷಯ ಓಹೋ ಓ ಇರೆಗ್ ಕೇನ್ ಯಾವೊಲಿ ಪನೊಂದುಲ್ಲೇರು ಸುನಿ ಅಕ್ಕ ಸೂಪರ್ ಥ್ಯಾಂಕ್ ಯು ಮಾರಿಲ್ ಪೆತ್ತನ್ ಪೂರ ಕೆರ್ಪೆರ್ ಅಂಚದ ಎಂಕ್ಲೇನ ನಾಗಗ ಪೇರಿಜ್ಜಿ ಪನೊಂದುಲ್ಲೇರು ಶರತ್ ಬ್ರದರ್ ಏರೇ ನೆರೊಂದುಲ್ಲಾರಿ ಗುಡ್ ಥ್ಯಾಂಕ್ ಯು ರವೀಂದ್ರ ಅಣ್ಣ ಸೂಪರ್ ಲೈಕ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು
ಬನ್ನಿ ಜನರೇ ಅಂತ ರವೀಂದ್ರ ಅಣ್ಣ. ಲೈಕ್ ಕಮೆಂಟ್ ಥ್ಯಾಂಕ್ ಯು ಗೈಸ್. ಇಂಕೊಂಜೇರ ಕಮೆಂಟ್ ಮಾಡ್ದಿರಿ ಏರಿಂದ ಗೊತ್ತು ಸೂಪರ್ ಸೂಪರ್ ಥ್ಯಾಂಕ್ ಯು. ಹರಿಣಿ ಜೆತ್ತೆರ ಒಲ್ಲೆರು ಹರಿಣಕ್ಕ ಬತ್ತೆರ ಲೈಕ್ ಕೋಡೆ ಕೊಡ್ತೈತೆ ಯಾವ್ಯಾವ ಇನಿ ಬೋರ್ಡಿಂತ ಯಾನ ಹೈ ಡಿಪ್ ಓಕೆ ಅಣ್ಣ ಹೈ ಡಿಪ್ಲೆ ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಎಂತ ಗೊತ್ತಾ ವಿಷಯ ಎಂತಾಯ್ತು ಸೂಪರ್ ಥ್ಯಾಂಕ್ ಯು ಅಕ್ಕ. ಓಲ್ ಕಮೆಂಟ್ ಇರೆಗ್ ಪಾಡ್ನಿ ಹಾ ನೆಟ್ಟೆ ಅನ್ನು ಮಿತ್ತರ್ದಂಜಿ ಕಮೆಂಟ್ ತುಯ್ಯನ ಅವೇನು ತೂವರ ಹೋಯ್ನಿ ವಾಯ್ಚ್ ಯಾನ್ ಎದುರು ಡಿಪ್ಪೆ ಮನೊಂದುಲ್ಲೆ ಸುನಿ ಅಕ್ಕ. ಎಕಡು ಸುಮಾರು ಜನ ಇತ್ತೆರ ಅಪ್ಪಗ ಮುದ್ದು ನಾಪತ್ತೆ ಇಜ್ಜಣ್ಣ ಎಂಜಿ ಪಾತೆರ ಬತ್ತೆರೆ ಬೊಕ್ಕಾಕಲ್ ಪಾತೆರ್ನಾಗ ಏನು ಪಾತೆರ್ಜಿಟ ಬೊಕ್ಕಾಕಲೇ ಬೇಜಾರಪ್ಪಣತ್ತೆ ಅಂಚಾನು ಚೂರು ಪಾತೆರ್ ಬತ್ತೆ ಅದೇ ಅಲ್ವಾ ಕಷಾಯದ್ದಲ್ಲ ಅಣ್ಣ ಬೇರೆ ಶರತ್ ಬ್ರದರ್. ಸೂಪರ್ ಸೂಪರ್ ಥ್ಯಾಂಕ್ ಯು. ಕಷಾಯದ್ದಲ್ಲ ಒಂದು ಏನಾದರೂ ಒಂದು ವಿಷಯದ ಬಗ್ಗೆ ಮಾತಾಡುವಂತ ನೀವೇನಾದರೂ ಹೇಳಿ ಯಾವುದಾದ್ರೂ ನಮ್ಮ ತುಳುನಾಡಿನ ಬಗ್ಗೆ ಆಗಿರ್ಬೋದು ಇಲ್ಲ ಆಟಿಯಲ್ಲಿ ಆಚರಿಸುವಂಥ ಯಾವುದಾದ್ರೂ ಆಚರಣೆಗಳು ಅದರ ಬಗ್ಗೆ ಮಾತಾಡಿ ನೋಡು. ಯಾನ್ ಪೋಪೆ ಉದೀರ್ ದೂರ ಬೊಮ್ಮನೆ ಈರ್ನ ಒಂಜೇ ಡೈಲಾಗ್ ಯಾನ್ ಪೋಪೆ ಈರಂಗೆ ಕಟುಪಾಡ್ರ ಉಂಟು ಶರತ್ ಬ್ರದರ್ ಬಲ್ಲ ಕಂತೀತ ಬಲ್ಲ ಕಂತೀತ ಎಬಿ ಒನ್ನೊಂದುಲ್ಲೆ ರವೀಂದ್ರ ಅಣ್ಣ ಅಂದ ರವೀಂದ್ರ ಅಣ್ಣ ಬೊಕ್ಕ ಅವು ತಪ್ಪ ಮಾಡತ್ತೆ ಪತ್ರೊಡ್ಡೆ ಮರಸೇವದತೆ ಪತ್ರೊಡ್ಡೆ ಆಟಿಡೆಡ್ಡೆ ಮಾರಿಯೇಪ್ಪ ನನವಾ ಮಾರಿ ಆಡತ್ತ ನನ ಇತ್ತೆಪ್ಪು ಜಾತೆ ಭೂತಾಯ್ದ ಬಗ್ಗೆ ಪಾತಿರ್ಲೆ ಭೂತಾಯ್ದ ಬಗ್ಗೆ ಪನ್ಲೆ ಭೂತಾಯ್ಡು ಏತು ಇದ್ದ ಉಂಡು ಪನ್ಲೆ ತುಕ ಯಾನ್ಲ ರೆಡಿ ನಿಕಲ್ಲ ರೆಡಿ ಓಕೆನಾ. ಭೂತಾಯಿ ಬೊಕ್ಕ ಸುಮಾರು ಆಚರಣೆಲಿಪ್ಪ ಆಯ್ತ ಬಗ್ಗೆ ಪನ್ಲೆ ಮಾರಿ ಬಗ್ಗೆ ಮಾತಾಡಿ ಅದು ಮಾರಿ ಪೂಜೆ ಅಲ್ಲ ಅದಲ್ಲಣ್ಣ. ಆಟಿಯಲ್ಲಿ ನಾವು ಎಂತೆಲ್ಲ ಮಾಡ್ತೇವೆ ಕೆಲವು ಇದುಂಟಲ್ಲ ಗುಜ್ಜೆದು ಗಟ್ಟಿ ಹಾಗೆ ಸುಮಾರು ಉಂಟು ನೋಡಿ ಗೊತ್ತಲ್ಲ ಅದೆಲ್ಲ ಹೇಳಿ. ಎಲ್ಲೇ ಭೂತಾಯಿ ಮಲ್ಲ ಭೂತಾಯಿ ಅಯ್ಯೋ ಸುನಿಯಕ್ಕ ತೂ ಮೇರೆ ಮಂಡೆ ಪಾಡು ಫ್ರೈ ಖಾರ ಪೊಡಿ ಅಡಿಕೆ ಗೋಲಿ ಬಜೆ ಮಾಡ್ತಾರೆ ಖಾರ ಎಲ್ಲಾನು ಖಾರ ಇದ್ರೆ ಹೇಗೆ ರವೀಂದ್ರಣ್ಣ. ಅದಕ್ಕೊಂದು ಕುರ್ದಿ ಕಷಾಯನ ಅದು ಯಾವುದು ಶರತ್ ಬ್ರದರ್ ಕುರ್ದಿ ಕಷಾಯ ಅಂದ್ರೆ ನಂಗೆ ಗೊತ್ತಿಲ್ಲ ಚಟ್ಟಂಬಡಿ ಅದು ಇದ್ರದ್ದೆಲ್ಲ ಹೇಳಿ ಮಾರೆ ಎಂತ ಸೇವ್ ಉಂಟು ನೋಡಿ ಗೋಡಿ ಬಜೆ ಗೋಡಿ ಅಯ್ಯ ನುಗ್ಗೆ ಸೊಪ್ಪಿದ್ದು ಎಂತ ಪಕೋಡೆ ಎಲ್ಲ ಮಾಡ್ತಾರೆ. ಆಮೇಲೆ ಮೆಂತೆ ಗಂಜಿ ವಡಪಾವ್ ಇರ್ನ ಮಂಡ ವಾಟಿಡು ಮಲ್ಪನೆ ಅವು ಏಪಲಬೋದು ತಿಕ್ಕೊಂಡವು ಬೇತ ಕಡಿಟ್ಟು ಬರ್ಸ ಬರುವಾಗ ಚಟ್ಟಂಬಡೆ ಖಾರ ಎಡ್ಡೆ ಮೇರೇನುಂಡತಿ ಖಾರ ಒಂದೆಟ್ಟು ಅರೆಪುಡು ಬುರ್ಕದಿ ಓಡು ಈ ರವೀಂದ್ರಣ್ಣ ಯಾನೊಂಜಿ ವಿಷಯದ ಬಗ್ಗೆ ಪಾತರೊಂದಿಲ್ಲ ಮೇರೆ ಗುದ್ವೆ ತುಳಿಯರಿ
ಶೀರ ಉಪ್ಪಿಟ್ಟು ಅದಲ್ಲ ಅಣ್ಣ, ಎಂತ ನೀವು ಶೀರ ಉಪ್ಪಿಟ್ಟೆಲ್ಲ ಹೇಳೋದು. ಕುಂಬಳ ಕುಂಬಳಕಾಯಿ ಕಳ್ಳ ನೀವೇ ಶರತ್ ಬ್ರದರ್, ಕುಂಬಳಕಾಯಿ ಕಳ್ಳ ಆಯ್ತಾ. ಗುಜ್ಜೆ ಕಡುಬು ಕೋರಿ ಕಜ್ಜು ಒಳ್ಳೇದಾಗ್ತದಲ್ಲ, ಹೌದು ಕೋರಿ ಕಜ್ಜು. ಓಷಿಯನ್ ಲೋಟಸ್ ಅವರು ಬಂದರು. ಹಾಯ್ ಓಷಿಯನ್ ಲೋಟಸ್ ಅವರೇ, ಹೇಗಿದ್ದೀರಾ? ಟೀ ಎಲ್ಲ ಕುಡಿದ್ರಾ? ಮತ್ತು ಏನು ತಿಂದ್ರಿ? ನಿಮಗೇನಾದರೂ ತುಳುನಾಡಿನ ಆಚರಣೆ ಬಗ್ಗೆ ಗೊತ್ತಿದ್ರೆ ನೀವು ಕೂಡ ಮಾತಾಡ್ಬೋದು. ಕಾಫಿ ಆಯಿತಾ ಅಂತ ಕೇಳ್ತಿದ್ದಾರೆ. ಕಾಫಿ ಇಲ್ಲ, ನಿಮ್ದಾಯ್ತಾ? ಲೋಟಸ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ. ಪುಲಿ ಕಜಿಪ್ಪು ಸ್ವೀಟ್ ಎಲ್ಲ ಹಾಕೊಂಡು ಕುಂಬಳಕಾಯಿಡು, ಹಾಂ ಅವಂತ ಇರಗ ಮಾತ್ರ ಅವು ಗೊತ್ತು. ಹೇಳಿ ಯಾವ ವಿಷಯ? ತುಳುನಾಡಿನ ಏನಾದರೂ ಒಂದು ಆಚರಣೆ ಬಗ್ಗೆ ಹೇಳೋದಾದರೆ ಹೇಳಿ. ಎಲ್ಲಿ ಹೋದರು ಲೋಟಸ್ ಅವರು? ಓಷಿಯನ್ ಲೋಟಸ್ ಅವರು ಸಭೆಗೆ ಬನ್ನಿ ಮಾರ್ರೆ. ಎಂತ ಹೈಡಲ್ಲಿ ಪುಚ್ಚೆಯಾಗಿ ಮಾಡೋದು? ತಿರ್ತಿಡು ಸೆಟ್ಟಿಂಗ್ ಆಪ್ಷನ್ ಉಂಡು, ಅಲ್ಪ ಟ್ರಾನ್ಸ್ಲೇಟ್ ಆಫ್ ಮಲ್ಪಿ ಫಸ್ಟ್. ಆಫ್ ಮಲ್ತಿ ಅಂಚನೆ ಬರೋದುಂಡು ಯಾವುದಾ ಈಗ ಆಫ್ ಮಲ್ತೆ ಆಫ್ ಮಲ್ದೆ. ಓ ಓಷನ್ ಕೆಸರುಗದ್ದೆ ಆಡಿಸ್ತಾರೆ. ಕೆಸರುಗದ್ದೆ ಆಡಿಸ್ತಾರಲ್ಲ ನಿಮ್ಮ ಮಣ್ಣಿಂದು. ತ್ವಜಂಕ್ ತೊಪ್ಪುಗು ಬೋಲೆ ಪಾಡ್ದು ಮಲ್ಪೊಡು ಶೋಕಾಪುಂಡು ಕಜ್ಪತೆ. ಗಂಜಿ ಚಟ್ನಿ ಖಾರ ಖಾರ ಮಾಡ್ತಾರೆ, ಎಡ್ಡೆ ಹಾಕೊಂಡು. ಬೊಕ್ಕ ದಾನೆ ಬರ್ಪುನು ಗೊತ್ತುಜ್ಜಿ ದಾದೆಂದು ಎಂಕಲ ಗೊತ್ತಾಂದಿಜ್ಜಿ ದಾಯಿಗಂಚ ಒಂದುಂಡು. ಪೋಂಡ ಎನ್ನ ಕಮೆಂಟ್ ಪೋಂಡು ಓಂಡಿ ಅಕ್ಕ ಎನ್ನ ಕಮೆಂಟ್ ಯಾನ ಓದಿಯ. ಆ ಟೀಯಲ್ಲಿ ಕಾಫಿ, ಚಹಾ, ಟೀ, ಕಷಾಯ, ಕೊತ್ತಂಬರಿ ಕಷಾಯ, ಎಡ್ಡೆ ಮುಂಚೆ ಕಷಾಯ, ಹಾರ್ಲಿಕ್ಸ್, ಬೂಸ್ಟ್, ಪತ್ತಿನ, ಬೋರ್ವಿಟ, ಪುನರ್ಪುಲಿ ಜ್ಯೂಸ್. ಈ ಶರತ್ ಪ್ರಧಾನ ದಾದ ಪನ್ಪುನು ತುಳುನಾಡ್ದ ಬಗ್ಗೆ ಒಂಜೇ ವರ್ಡ್, ತುಳುನಾಡು ಸ್ವರ್ಗ. ಅದೇ ಕರೆಕ್ಟ್, ತುಳುನಾಡು ನಮ್ಮ ತುಳುನಾಡು. ಅವೇನು ಬೊಲ್ಲಡು ಬುಡ್ಲೆ ಓವೇನು ಅಕ್ಕ ಬೊಲ್ಲಡು ಬಿಡೋದು. ಪೋಂಡು ಪೋಂಡು ಪೂರ ಅಲಕ್ಕ. ನಿಖಿಲ್ ಒಂಜಿ ಕೆಲಸ ಅನ್ಪುಂಡು, ನಿಖಿಲ್ ಇಂಗ್ಲೀಷ್ ಇಡ್ಪಾಡ್ಲೆ ಕಮೆಂಟ್. ಇಂಗ್ಲೀಷ್ ಇಡ್ಪಂಡ ಕನ್ನಡಡಿ ಇಂಗ್ಲೀಷ್ ಟೈಪ್ ಮಾಡ್ಪುಳೆ ಕನ್ನಡ. ತುಳುನಾಡ್ದ ಕುಲೆಬೂತ್ ತುಳುನಾಡು ಕುಲೆ ದಾದಿ ರವೀಂದ್ರಣ್ಣ ಅಂಚೆ ಪಂಡ ಅರ್ಥ ಆಯ್ತು. ಈರ್ನ ಫೋನು ದಾಯಿಗಕ್ಕ ದಾಯಿ ಪೊಲ್ಲೊಡು ಬಿಡೋಡು ದಾದಾಂಡು ಖುಷಿ ಆಡು ಬನ್ನೋದಿಲ್ಲ ಶರತ್ ಬ್ರದರ್. ಕೋರಿ ಕಜ್ಜಿಪ್ಪು ಖಾರ ಖಾರ ಮಾಡ್ತಾರೆ, ಹೌದಾ? ಲೈಕ್ ಡನ್. ಹಾಯ್ ಕೇಶವಣ್ಣ ಎಂಚೊಲ್ಲರು ಚಾಂಡಿ. ರವಿ ಅಣ್ಣ ಕೂ ಅಂತ ಹೇಳ್ತಿದ್ದಾರೆ ಕೇಶವಣ್ಣ. ದಾಯಿಗೆ ಇಂಚಾಂಡು ಎನ್ನ ಲೈವೇ ಇಂಚ ಓಡ ಪಾಪಿಲ್ ತಿಕ್ಕೊಡಕು ದೀಪುಜಿ. ಕೇಶವಣ್ಣ ಹಾಯ್ ಅಂತ ರವೀಂದ್ರಣ್ಣ. ಆದಾಗ ಟ್ರಾನ್ಸ್ಲೇಟ್ ಸರಿ ಆಪುಂಡು ಏಪಯ್ಯ ಸರಿ ಆಪುಂಡು. ಯಾನ್ ಅವ್ರು ಕೊರಿಯ ಕ್ಲಿಯರ್ ಕೊರಿಯ ಆಂಡಲ ದಾಯಿಗಂಚ ಬರ್ಪುಂಡ. ನನಲ ಒಣಸಾತು ಜೀರು ಚಾ ಅಂಡಕ್ಕೇನು ಒಣಸಾತುಜಿ ಎಂಚಿನೇ ಕೇಶವಣ್ಣ ಒಣಸ್ ಕೊರಿಯ ಬೇಗ. ಪತ್ರೊಡ್ಡೆಗ್ಲ ಮುಂಚಿ ಜಾಸ್ತಿ ಪಾಡಂಡ ಖಾರ ಆಪುಂಡು ಪನ್ನೊಂದುಲ್ಲೆ ಶರತ್ ಬ್ರದರ್. ಅವಂದಿ ಸಪೋರ್ಟು, ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಬನ್ನಿ ಬನ್ನಿ ಅಂತ ಹೇಳ್ತಿದ್ದಾರೆ.
The culture of Tulunadu is amazing. We must never. Thank you. ತುಳುನಾಡು ಈರೆಡೆ ಇಂಗ್ಲೀಷ್ ಬೇರೆ ಇಂಗ್ಲೀಷ್ ಟೈಪ್ ಮಾಡ್ತಂದ್ಲೆ ಇಡ್ತಲ್ಲ ಕನ್ನಡ ಕೇಶವಣ್ಣ ಇನಿ ಫುಲ್ ಇಂಗ್ಲೀಷ್ ಲೈವ್ ಪನೊಂದುಲ್ಲೇರು ಸಪೋರ್ಟ್ ಥ್ಯಾಂಕ್ ಯು ಅವ್ದಾದನ ಒಂಜಿ ಪ್ರಾಬ್ಲಮ್ ಉಂಡು ಅಂತಲೇ ಇತ್ತ ಕರೆಕ್ಟ್ ಬರೋಡು ಇಜ್ಜಿಂಡು ದೀಪುಜಿ ಮೊಬೈಲ್ ವೆಯ್ಟ್ ಕಮೆಂಟ್ ಪೋಣ ಅಂತ ದೇವರನ್ನೇ ಏನ ಮುಟ್ರ ಪೋಯಾನ ಉಂತಲೇ ಅಯ್ಯ ಇಟ್ಟು ಕಮೆಂಟ್ ತೋಜಿ ಶೇ ಬೇತೆ ಮೊಬೈಲ್ ತೋಡಾಂಡ್ ಸಾರಿ ಸಪೋರ್ಟ್ ಥ್ಯಾಂಕ್ ಯು ಬ್ಲ್ಯಾಂಕ್ ಬರೊಂದುಂಡಿ ಎನ್ನ ಮೊಬೈಲ್ ದಾಯಗಿಂಚಾಂಡ್ ಒಂತಲೆ ಚೂರು ಲೈವ್ ಎಂಡ್ ಮಲ್ಪ ಕಮೆಂಟ್ ಶೋ ಒಂದಿಜ್ಜಿ ಪಾತೆರ್ನಗೆ ಎಂಡತ್ತ ಕಮೆಂಟ್ ಏರ್ನಲ್ಲ ಶೋ ಒಂದಿಜ್ಜಿ ಎಂಡ್ ಮಲ್ಪ ವೆಯ್ಟ್